ಮನುಷ್ಯರಿಗೆ ನಡುಕ ಹುಟ್ಟಿಸುತ್ತೆ ಈ ಸ್ಟೋರಿ. ಮಹಿಳೆಯ ಈ ಕೃತ್ಯಕ್ಕೆ ಅಕ್ಷರಶಃ ಪ್ರಾಣಿ ಪ್ರಿಯರು ಬೆಚ್ಚಿ ಬಿದ್ದಿದ್ದಾರೆ. ಅಪಾರ್ಟ್ಮೆಂಟ್ ಒಂದರಲ್ಲಿ ಮಹಿಳೆಯೊಬ್ಬಳು ತಾನು ಸಾಕಿದಂತಹ ನಾಯಿಗೆ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ದಾಳೆ ಎನ್ನುವಂತ ಆರೋಪ ಕೇಳಿ ಬಂದಿದೆ. ಅಲ್ಲದೆ ಜೀವ ಬಿಟ್ಟಿರೋ ನಾಯಿಯ ಮೃತದೇಹದ ಜೊತೆ ವಾಸ ಮಾಡಿರುವ ಶಾಕಿಂಗ್ ಘಟನೆ ಬೆಳಕಿಗೆ ಬಂದಿದೆ. ತ್ರಿಪರ್ಣ ಎಂಬಾಕೆ ತಾನು ಸಾಕಿದಂತಹ ಲ್ಯಾಬ್ರಾಡರ್ ರಿಟ್ರೈವರ್ ನಾಯಿಗೆ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ದು ಮನೆಯಲ್ಲಿ ಮೃತದೇಹದ ಗಬ್ಬು ವಾಸನೆ ಮಧ್ಯೆಯೇ ವಾಸ ಮಾಡಿದ್ದಾಳೆ. ವಾಸನೆಯಿಂದ ಕಂಗೆಟ್ಟ ಸ್ಥಳೀಯರು ಪಾಲಿಕೆ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಈ ವಿಚಾರ ತಿಳಿದ ಕೂಡಲೇ ಸ್ಥಳಕ್ಕೆ ಬಿಬಿಎಂಪಿ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಆಗ ಬಿಬಿಎಂಪಿ ಅಧಿಕಾರಿಗಳು ಮತ್ತು ಪ್ರಾಣಿ ಪ್ರಿಯರು ಮನೆ ಒಳಗಡೆ ಹೋಗ್ತಾ ಇದ್ದಂತೆ ಶಾಕ್ ಆಗಿದ್ದಾರೆ. ಮನೆಯಲ್ಲಿ ಊಟ ಇಲ್ಲದೆ 2 ಶ್ವಾನಗಳು ಕೂಡ ಅಲ್ಲಿತ್ತು. ಊಟ ಇಲ್ಲದೆ 2 ಶ್ವಾನಗಳು ಬಳಲ್ತಾ ಇದ್ರೆ ಮತ್ತೊಂದು ಶ್ವಾನ ಪಕ್ಕದಲ್ಲೇ ಜೀವ ಬಿಟ್ಟು ಗಬ್ಬು ನಾರ್ತಾ ಇತ್ತು. ಆ ಮಹಿಳೆ ದುರುದ್ದೇಶಕ್ಕೆ ನಾಯಿಯನ್ನ ಬಳಕೆ ಮಾಡ್ತಾ ಇದ್ಲಾ ಎಂಬ ಶಂಕೆ ಕೂಡ ವ್ಯಕ್ತವಾಗಿದೆ. ಸದ್ಯ ಈ ಸಂಬಂಧ ಮಹಾದೇವಪುರ ಠಾಣೆಯಲ್ಲಿ ಮಹಿಳೆ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇನ್ನು ಈ ಬಗ್ಗೆ ಮಾತನಾಡಿದ ಪ್ರಾಣಿ ಪ್ರಿಯೆ ಸಾಧನಾ ಹೆಗ್ಡೆ ಅವರು, ಘಟನೆ ನಡೆದು 2 ದಿನ ಆಗಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದೇವೆ. ಬ್ಲ್ಯಾಕ್ ಮ್ಯಾಜಿಕ್ ಅಂದ್ರೆ ವಾಮಾಚಾರ ಮಾಟ ಮಂತ್ರಕ್ಕೋಸ್ಕರ ಈ ನಾಯಿಯನ್ನ ಈ ರೀತಿ ಬಳಕೆ ಮಾಡಲಾಗಿದೆ ಅನ್ನುವಂತಹ ಶಂಕೆಯೂ ಕೂಡ ಇದೆ. ಪೊಲೀಸರು ಇನ್ನು ಯಾಕೆ ತ್ರಿಪರ್ಣ ಅವರನ್ನ ವಶಕ್ಕೆ ಪಡೆದಿಲ್ಲ ಅನ್ನೋ ಪ್ರಶ್ನೆ ಎದುರಾಗಿದೆ. ಪೊಲೀಸರ ತನಿಖೆ ಮುಂದುವರಿತಾ ಇಲ್ಲ. ಬೆಂಗಳೂರು ಪೊಲೀಸರು ಅನಿಮಲ್ ಕೇಸ್ ಯಾವಾಗ ಗಂಭೀರವಾಗಿ ಪರಿಗಣಿಸುತ್ತಾರೆ ಅನ್ನೋದು ಪ್ರಶ್ನೆಯಾಗಿಯೇ ಉಳಿದಿದೆ ಎಂದು ಹೇಳಿದ್ದಾರೆ.